ಸ್ಮಾರ್ಟ್ ಸಿಟಿ ಯೋಜನೆಡು ನಗರದ ಪೊರ್ಲು ಹೆಚ್ಚ ಮಲ್ಪರೆ ಕದ್ರ ಪಾರ್ಕ್ ಮಾರ್ಗ ಅಭಿವೃದ್ಧಿ ಉರುವ ಮಾರ್ಕೆಟ್ ತಲ್ಪ ಇಂಡೋರ್ ಸ್ಟೇಡಿಯಂ ಮಹಾಕಾಳಿ ಪಟ್ಪುಡು 30 ಕೋಟಿ ರೂಪಾಯಿ ಖರ್ಚಿಡು ರೈಲು ಅಡಿಸಂಕ ಕಟ್ಟನ ಇಂಚ ಬೊಲಿಚಿಲು ಕಾರ್ಯನು ಕೈಕುದೆತನೊಂದು ನಗರಾಭಿವೃದ್ಧಿ ಮಂತ್ರಿ ಯುಟಿ ಖಾದರ್ ಪಂತೆರ್. ಯಾವುದೋ ಒಂದು ಕಾರ್ಮಿಕ ಬ್ಯಾಂಕಿಗೆ ಹಾಕುವ ಚಲನಲ್ಲಿ ಆ ನಂಬರ್ ಇದ್ದುದರಿಂದ ಆ ನಂಬರ್ಗೆ ಕಾಲ್ ಮಾಡಿ ಅವರ ಡೀಟೇಲ್ ಇಂದ ಕಳಿಸಿ ಅವನು ನಿನ್ನೆ ಆ ಹೋಟೆಲ್ಗೆ ಡಸ್ಟ್ ಬಿನ್ಗೆ ಹಾಕಿದ್ದ. ಆ ಡಸ್ಟ್ ಬಿನ್ ನಂಬರ್ ತೆಗೆದು ಅವನನ್ನು ಟ್ರೇಸ್ ಮಾಡಿ ಗರಡಿ ಮಜಲಲ್ಲಿ ರಮ್ಯ ಗಾರ್ಮೆಂಟ್ಸ್ ಅಲ್ಲಿ ವರ್ಕರ್ಸ್ ಒಬ್ಬ ಅವ್ರು ತನ್ನ ಯುಪಿ ಉತ್ತರ ಪ್ರದೇಶದ ಅಲ್ಲಿಗೆ ಹಣವನ್ನು ಕಳಿಸ್ಲಿಕ್ಕೆ ಚಲನ್ ಮಾಡಿದ. ಚಲನ್ ರಾಂಗ್ ಆಗಿರೋದ್ರಿಂದ ಡಸ್ಟ್ ಬಿನ್ಗೆ ಹಾಕಿದ. ಅವನ ಹತ್ರ ಹೋಗಿ ಫೋನ್ ಮಾಡಿ ಎನ್ಕ್ವೈರಿ ಮಾಡಿದಾಗ ಇಂಥ ಹೋಟ್ಲಿಗೆ ನಾನು ಈ ಡಸ್ಟ್ ಬಿನ್ಗೆ ಹಾಕಿದ್ದೆ. ಹೋಟೆಲ್ ಮಾಲಕರಲ್ಲಿ ನಾವು ಹೋಗಿ ಮನವಿ ಮಾಡಿದಾಗ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಟ್ಟಿದ್ದಾರೆ. ತಾನು ಹಾಕಿದ ಎಲ್ಲಾ ಕಸವನ್ನು ತಕೊಂಡೋಗಿ ತನ್ನ ಗಾಡಿ ಮುಖಾಂತರ ತಕೊಂಡೋಗಿ ಬೇರೆ ಕಡೆ ನಾನು ಇಂಥ ಕೆಲಸವನ್ನು ಮಾಡುದಿಲ್ಲ ಇನ್ನು ಮುಂದೆ ಅಂತ ತಮ್ಮಲ್ಲಿ ಕ್ಷಮೆಯನ್ನು ಕೋರಿ ಅವರು ಇದು ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ನಾವು ತಿಳಿಸುತ್ತಿದ್ದೇವೆ. ನಗರಾಭಿವೃದ್ಧಿ ವಸತಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಯುಟಿ ಖಾದರ್ ಕುಡ್ಲಡ್ ಬುಧವಾರ ಸುದ್ದಿಗುಟ್ಟು ಪಾತಿರ್ದು ಸ್ಮಾರ್ಟ್ ಸಿಟಿ ಯೋಜನೆಡು ಕುಡ್ಲ ನಗರದ ಪೊರ್ಲು ಹೆಚ್ಚ ಮಲ್ಪರೆ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಚಾಲನೆ ಕೊರಿಯರೆ ಉಂಡು ಕದ್ರ ಪಾರ್ಕ್ ಮಾರ್ಗ ತಿರ್ಗಾಟ ಉದ್ಯಮದ ಒಂಜಿ ಸ್ಮಾರ್ಟ್ ಮಾರ್ಗ ಆದ ಮಲ್ಪರೆ 16 ಕೋಟಿ ರೂಪಾಯಿನ ದಿತ್ತಂಡು ಮಂಗಳ ಸ್ಟೇಡಿಯಂ ಕೈತಲ್ದ ಇಂಡೋರ್ ಸ್ಟೇಡಿಯಂ ವ್ಯವಸ್ಥೆ ಯಾವುಜಿ ಅಂಚಾದ 10 ಕೋಟಿ ರೂಪಾಯಿ ಖರ್ಚಿಡು ಉರ್ವ ಮಾರ್ಕೆಟ್ ಕೈತಲ್ ಇಂಡೋರ್ ಸ್ಟೇಡಿಯಂ ಮಲ್ಪುಂಡು ಕುಡ್ಲ ಉಳ್ಳಾಲ ಜೋಡ್ಸಾವನ ಕೊಂಡಿ ಮಾರ್ಗ ಮಹಾಕಾಳಿ ಪಡ್ಪುಡು 30 ಕೋಟಿ ರೂಪಾಯಿ ಖರ್ಚಿಡು ರೈಲು ಅಡಿಸಂಕ ಮಾರ್ಗ ಮಲ್ಪುಂಡು ಐಟ್ 10 ಕೋಟಿ ರೂಪಾಯಿನ ರೈಲ್ವೆ ದಕ್ಲಿಗೆ ಡೆಪಾಸಿಟ್ ಕಟ್ಟಿರ ಉಂಡು ಪಂಡೇರ. ಕುಡ್ಲ ತಾಲೂಕು ಪಂಚಾಯತ್ ಗುರು ಕಾರ್ಯರು ಮೊಹಮ್ಮದ್ ಮೋನು ಬೊಕ ಸಂತೋಷ್ ಶೆಟ್ಟಿ ಸುದ್ದಿ ಕೊಟ್ಟುಡಿ.